ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಉಡುಪಿ ಜಿಲ್ಲಾದ್ಯಂತ ಬೃಹತ್ ತಿರಂಗ ಯಾತ್ರೆಗೆ ಶನಿವಾರ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಬಳಿಯಿಂದ ಚಾಲನೆ ನೀಡಲಾಯಿತು. ಕಾಂಗ್ರೆಸ್ ಯುವ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ದೇಶದಲ್ಲಿ ಇಂದು ಯುವಜನತೆಗೆ ಉದ್ಯೋಗ ಇಲ್ಲದೆ ತತ್ತರಿಸುವಂತೆ ಆಗಿದೆ. ಕೇಂದ್ರ ಸರ್ಕಾರ ಯುವಜನತೆಗೆ ಬರೀ ಆಶ್ವಾಸನೆ ಮಾತ್ರ ನೀಡುತ್ತಿದೆ ಎಂದರು. ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನಕರ ಹೇರೂರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಭುಜಂಗ್ ಶೆಟ್ಟಿ, ಪ್ರಮುಖರಾದ ವೆರೋನಿಕಾ ಕರ್ನೇಲಿಯೋ, ಡಾಕ್ಟರ್ ಸುನೀತಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಒಂದೇ ಲೈನ್ನಲ್ಲಿ ಸಾಗಬೇಕು, ಎಡಭಾಗದಲ್ಲಿ ಏಕ ಲೈನ್ನಲ್ಲಿ ಸಾಗಬೇಕಾಗಿ ಹೇಳಿಕೊಡ್ತಾ ಇದ್ದೇವೆ. ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಈ ಯುವಕರು ಇವತ್ತು ವಿದ್ಯಾವಂತರಾಗಿ ಕೆಲಸ ಇಲ್ಲದೆ ಅವರು ಇವತ್ತು ಮನೆಯಲ್ಲಿ ಕುತ್ಕೊಂಡಿದ್ದಾರೆ. ಆದ್ರೂ ಬರೀ ಕಷ್ಟದಲ್ಲಿ ಇದ್ರು ನಾವು ಇವತ್ತು ಈ ಬೈಕ್ ರ್ಯಾಲಿ ಮುಖಾಂತರ 75ನೇ ವರ್ಷ ಸ್ವಾತಂತ್ರ್ಯ ಸಿಕ್ಕಿ ಈ ಬೈಕ್ ರ್ಯಾಲಿಯ ಮುಖಾಂತರ ಯುವಕರಿಗೆ ಆಗುವ ಅನ್ಯಾಯವನ್ನು ನಾವು ಸಮಾಜಕ್ಕೆ ತೋರಿಸಬೇಕು ಅಂತ ನಾವು ಈ ರ್ಯಾಲಿಯನ್ನು ಆಯೋಜಿಸಿದ್ದೇವೆ. ಕಷ್ಟಕರ ದಿವಸದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಥ್ ನೀಡಿದ ತಮ್ಮ ಎಲ್ಲ ಈ ಬ್ರಹ್ಮಾವರದ ವಿಧಾನಸಭಾ ಕ್ಷೇತ್ರದ ಅಥವಾ ಬ್ರಹ್ಮಾವರ ಬ್ಲಾಕ್ ನ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಈ ಬೈಕ್ ರ್ಯಾಲಿ ಯಶಸ್ವಿಗೊಳಿಸಲಿ ಅಂತ